ಸರ್ಕಾರದಿಂದ ಜನರಿಗೆ ಸಿಗಬೇಕಾದ ಸವಲತ್ತುಗಳಲ್ಲಿ ಬಿಜೆಪಿ ಪಕ್ಷದ ಸದಸ್ಯರು ರಾಜಕೀಯ ಮಾಡುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಆರೋಪಿಸಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದಿಂದ ನೀಡಲ್ಪಡುವ ಲಸಿಕೆ ಹಂಚಿಕೆ, ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಾಮಾನ್ಯರ ಆರೋಗ್ಯ ತಪಾಸಣೆ ಹಾಗೂ ಕಾರ್ಮಿಕ ಇಲಾಖೆಯ ಕಲ್ಯಾಣ ನಿಧಿಯಿಂದ ನೀಡಲಾಗುವ ಆಹಾರ ಪೊಟ್ಟಣಗಳನ್ನು ವಿತರಿಸುವ ಕಾರ್ಯವನ್ನು ಬಿಜೆಪಿ ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಇನ್ನು ಕೆಎಸ್ಆರ್ಟಿಸಿ ಬಸ್ ಅನ್ನು ಐಸಿಯು ಆಗಿ ಪರಿವರ್ತಿಸಿ ಗ್ರಾಮೀಣ ಭಾಗದಲ್ಲಿ ಜನರ ಆರೋಗ್ಯ ತಪಾಸಣೆ ಕಾರ್ಯದಲ್ಲೂ ಇದೇ ರೀತಿ ರಾಜಕೀಯ ನಡೆಯುತ್ತಿದೆ. ಈ ಬಗ್ಗೆ ಕ್ರಮವಹಿಸಬೇಕಾದ ಅಧಿಕಾರಿಗಳು ಕೂಡ ಬಿಜೆಪಿಯ ಕೈಗೊಂಬೆಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹರೀಶ್ ಕುಮಾರ್ ಆರೋಪಿಸಿದರು. ಬಸ್ ಐಸಿಯು ವೇಳಾಪಟ್ಟಿ, ಪಂಚಾಯತ್ ಹೆಸರು ಬೋಳಂತೂರು, ಅಲ್ಲಿ ಅಭಿವೃದ್ಧಿ ಅಧಿಕಾರಿ ಸಂಪರ್ಕಿಸಬೇಕಾದ ಪ್ರಮುಖರು ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ. ಉದಾಹರಣೆ ಒಂದೇ ಹೇಳ್ತಾರೆ, ವೀರಕಂಬ ಪ್ರವೀಣ್ ಗಟ್ಟಿ. ಏನು ವೀರಕಂಬ ಪಂಚಾಯತ್ನಲ್ಲಿ ಪಿಡಿಒ ಇಲ್ವಾ? ಪಂಚಾಯತ್ ಸದಸ್ಯರು ವೀರಕಂಬ ಪಂಚಾಯತ್ನಲ್ಲಿ ಪಿಡಿಒ ಇಲ್ವಾ? ನಮ್ಮ ಅಧ್ಯಕ್ಷರು ಹೆಂಗಸು ಭಾರತಿ ಪೂಜಾರಿ ಅಲ್ಲಿ ಬಿಜೆಪಿ ಸದಸ್ಯನ ಕೊಟ್ಟಿದ್ದಾರೆ. ಅಲ್ಲಿ ಬಿಜೆಪಿ ಕಾರ್ಯಕರ್ತರ ಮನೆಯಲ್ಲಿ ಹೋಗಿ ಅವನನ್ನು ಉಸ್ತುವಾರಿ ಮಾಡಿದ್ದಾರೆ. ಸಂಪರ್ಕಿಸಬೇಕಾದ ಪ್ರಮುಖ ನಮ್ಮ ಪಂಚಾಯತ್ ಅಧ್ಯಕ್ಷ ಮೆಂಬರ್ ಅಲ್ವಾ? ಕಾಂಗ್ರೆಸ್ ಪಂಚಾಯತ್ ಅಧ್ಯಕ್ಷ ಮೆಂಬರ್ ಅಲ್ವಾ? ಅವನಿಗೆ ಜವಾಬ್ದಾರಿ ಇಲ್ವಾ ಪಂಚಾಯತ್ನಲ್ಲಿ? ಪಂಚಾಯತ್ ರಾಜ್ ಯಾಕೆ ಮಾಡಿದ್ದೀರಿ ನೀವು? ಅಧಿಕಾರ ವಿಕೇಂದ್ರೀಕರಣ ಯಾಕೆ ಮಾಡಿದ್ದೀರಿ? ಸಬ್ಸಿಡಿ ರೇಟ್ ರಲ್ಲಿ ಕೂಡ ನಾನು ಈಗಾಗಲೇ ಹೇಳಿದ್ದನ್ನು ಕೂಡ ತಾವು ಸ್ಪಷ್ಟಪಡಿಸಬೇಕು ಅಂತ ಕೂಡ ಕೇಳ್ತಾ ಇದ್ದೇನೆ. ಬಹುಶಃ ಇವತ್ತು ಮಧ್ಯಮ ವರ್ಗದವರ ಪರಿಸ್ಥಿತಿ, ಬಡ ಕುಟುಂಬದ ಪರಿಸ್ಥಿತಿ ಇನ್ನು ಬೀದಿಗೆ ಬರುವಂತಾಗಿದೆ. ಪ್ರತಿಯೊಬ್ಬರ ಜೀವನ ಮಟ್ಟವೂ ಕೂಡ ಬಹಳಷ್ಟು ಕಷ್ಟಕರ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಈಗಾಗಲೇ ಕೋವಿಡ್ ಲಸಿಕೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಕೋವಿಡ್ ಲಸಿಕೆಯಲ್ಲಿ ಕೂಡ ಈಗಾಗಲೇ ಇವರು ಸರ್ಕಾರ ನಾವೆಲ್ಲವನ್ನು ಉಚಿತವಾಗಿ ಕೊಟ್ಟಿದ್ದೇವೆ ಅಂತ ಫೋಕಸ್ ಮಾಡ್ತಾ ಇದ್ದಾರೆ. ಇದರ ಅಂಶವನ್ನ ನಾವು ಗಮನಿಸಬೇಕು. ಇದು ಕೂಡ ಸರ್ಕಾರ ನಿಜವಾಗಿ ಕೂಡ ಒಂದು 400 ರೂಪಾಯಿಗೆ ಆ ಒಂದು ಡೋಸಿನ ಖರ್ಚು ಬೀಳ್ತದೆ. ಇವತ್ತು ಸರ್ಕಾರ ಇದನ್ನು 1200 ಕೊಟ್ಟು ಆ ಕಂಪನಿಯಿಂದ ಖರೀದಿ ಮಾಡ್ತಾ ಉಂಟು. ಇದು ಯಾರಿಗೆ ಸರ್ಕಾರ ಲಾಭ ಮಾಡ್ತದೆ? ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ.